ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರಿಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರಿಷ ಅಡುಗೆ ಮನೆಯಲ್ಲಿ ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸರೋಜ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಆರಾಮಿದ್ದೇನೆ. ನೀವು ಆರಾಮಿದ್ದೀರಿ? ನಾವು ಕೂಡ ಚೆನ್ನಾಗಿದೆ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ನಾನು ಮೂಗು, ಹೆಸರು ಕಾಳು ದೋಸೆ. ಹೆಸರು ಕಾಳು ದೋಸೆನಾ? ದೋಸೆ ಮಾಡ್ತೀನಿ. ನಾರ್ಮಲ್ ಆಗಿದ್ದು ಉರ್ದು ದೋಸೆ ಈ ಥರದ್ದೆಲ್ಲ ತಿಂದಿದ್ದೆ. ಅಕ್ಕಿ ದೋಸೆ, ಹೆಸರು ಕಾಳು ಮಾತ್ರ ಹಾಕೋದಾ ಅದಕ್ಕೆ? ಹೆಸರು ಕಾಳು ಮತ್ತೆ ಅಕ್ಕಿ ಹಾಕ್ತೀರಾ? ಓಕೆ, ಸ್ಪೆಷಲ್ ಆಗಿ ಹೆಸರು ಕಾಳು ದೋಸೆ. ಹೆಸರು ಕಾಳು ದೋಸೆ ಮಾಡ್ತೀನಿ. ಇನ್ನೊಂದು ನಮ್ಮ ಊರು ಸ್ಪೆಷಲ್ ಉಪವಾಸಗಳು ತಿನ್ನಲಿಕ್ಕೆ ಆಕ್ಚುಲಿ ಪೋಣ ಹೇಳ್ತಾರೆ, ಇಲ್ಲಿ ಸರ್ಬತ್ ಟೈಪ್ ಇದೆ. ಸರ್ಬತ್ತಾ? ಸಲಾಡ್ ಮಾಡಿ ಅದು ಒಂದು ಮಾಡಿ. ಅಂದರೆ ಇದು ಜ್ಯೂಸ್ ಟೈಪ್ ಹೇಗೆ? ಜ್ಯೂಸ್ ಟೈಪ್ ಇಲ್ಲ, ಸ್ವಲ್ಪ ಚೂರು ಗಟ್ಟಿ. ಅದೇ ಅಂದರೆ ಈಗ ಫ್ರೂಟ್ ಸಲಾಡ್ ಎಲ್ಲ ಸಿಗುತ್ತಲ್ಲ ಆ ಥರ. ಓಕೆ, ನಿಮ್ಮ ಊರ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನಾ? ಉಪವಾಸ ಟೈಮಲ್ಲಿ ತಿನ್ನಲಿಕ್ಕಲ್ಲ. ನಮಗೂ ಕೂಡ ಈ ಥರದ ಏನು ಸಲಾಡ್ ಈ ಥರ ಎಲ್ಲ ಸಿಕ್ಕಿದ್ರೆ ಫುಲ್ಲು ಖಾಲಿ ಮಾಡ್ತೇವೆ. ಅಂತೂ ಗಮ್ಮತ್ತು ಇರ್ಬೋದಲ್ಲ ಹಾಗಾದರೆ ಅದು. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯಿತು. ಫಸ್ಟಿಗೆ ಯಾವ್ದು ಮಾಡುವ? ಈಗ ದೋಸೆ ಮಾಡೋದಾ? ಫಸ್ಟಿಗೆ ದೋಸೆ ಮಾಡಿ. ಓಕೆ, ಆಮೇಲೆ ನೀವು ಯಾವುದು ಸಲಾಡ್? ಸಲಾಡ್, ಫ್ರೂಟ್ ಸಲಾಡ್. ಅದಕ್ಕೆ ಹೆಸರು ಏನು ಹೇಳಿದ್ದು? ಪೋಣ. ಪೋಣ ಅಂದರೆ ಯಾವ ಭಾಷೆಯಲ್ಲಿ? ಉಡಿಯಲ್ಲ, ಉಡಿಸ್ ಭಾಷೆಯಲ್ಲಿ ಪೋಣ ಹೇಳ್ತಾರೆ. ಕೋಣ ಅಂತ ಹೇಳೋದು. ಉಪವಾಸದಲ್ಲಿ ಅದು ತಿನ್ನಲಿಕ್ಕೆ. ನಮ್ಮ ಊರಲ್ಲಿ ಮಂಗಳೂರಲ್ಲಿ ಕೋಣ ಅಂತ ಹೇಳ್ತಾರೆ, ಗೊತ್ತುಂಟು? ಇಲ್ಲಲ್ಲ. ಓಕೆ, ಪೋಣ ಅಲ್ಲ? ಪೋಣ. ಹಾಂ, ಓಕೆ. ಈಗ ಅದು ಈಗ ಫಸ್ಟಿಗೆ ದೋಸೆ ಮಾಡ್ತೀವಿ. ದೋಸೆ ಮಿಂಚಿ ನಾನು ರಾತ್ರಿಗೆ ಹೆಸರು ಕಾಳು ಮತ್ತೆ ರೈಸ್ ಹಾಕಿ ನೆನೆಸಿಟ್ಟಿದ್ರು, ನೀರಲ್ಲಿ ಹಾಕಿ ಇಟ್ಟಿದ್ದು. ಓಕೆ, ಈಗ ಇದು ಗ್ರೈಂಡಿಂಗ್ ಮಾಡಿ. ಗ್ರೈಂಡ್ ಮಾಡಬೇಕಾ? ಫಸ್ಟಿಗೆ ಈಗ ಮಿಕ್ಸಿ ಬೇಕಲ್ಲ? ಮಿಕ್ಸಿ ಜಾರ್ ರೆಡಿ ಇದೆ. ಇದರಲ್ಲಿ ಸ್ವಲ್ಪ ನೀರು ನಾನು ನೀರು ಹಾಕಿಟ್ಟಿದ್ರಾ? ಮತ್ತೆ ಸ್ವಲ್ಪ ನೀರು ಹಾಕಿ ಬೇಕಾಗುತ್ತಲ್ಲ? ಓಕೆ, ಮತ್ತೆ ಇದರಲ್ಲಿ ಮೆಣಸು ಹಾಕ್ತಿದ್ರಾ? ಮೆಣಸು. ಇದು ಖಾರದ ದೋಸೆನೇ ಹೇಗೆ? ಸ್ವಲ್ಪ ಖಾರ ಬೇಕು. ಇದು ಎರಡು ಮೆಣಸು. ಮೆಣಸು ನೋಡುವಾಗಲೇ ಉಂಟು, ಭಯಂಕರ ಖಾರ ಉಂಟು. ಮತ್ತೆ ಬೆಳ್ಳುಳ್ಳಿ, ಶುಂಠಿ ಹಾಕ್ತಿದ್ರಾ? ಓಕೆ, ಸ್ವಲ್ಪ ಚೂರು ಶುಂಠಿ. ನೀವು ನೋಡಿ ಎಲ್ಲ ಭಾಷೆ ಮಾತಾಡ್ತಿದ್ರು. ಚೂರು, ಸ್ವಲ್ಪ. ಮತ್ತೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಅಲ್ಲ? ಕೊತ್ತಂಬರಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಓಕೆ, ಇದಂದ್ರೆ ನೀರು ದೋಸೆ ಥರ ಇರುತ್ತಾ ಅಥವಾ ಸ್ವಲ್ಪ ಗಟ್ಟಿ ದೋಸೆ ಥರ ಇರುತ್ತಾ? ಚೂರು ಗಟ್ಟಿ ದೋಸೆ. ಗಟ್ಟಿ ಥರ ಇರುತ್ತಲ್ಲ, ಸಾಕಾಗುತ್ತಾ? ಸಾಕು. ಇದಕ್ಕೇನು ಉಪ್ಪೆಲ್ಲ ಹಾಕ್ಲಿಕ್ಕಿಲ್ಲ ನೀವು ದೋಸೆ? ಮತ್ತೆ ಉಪ್ಪು ಆಮೇಲೆ ಹಾಕ್ತೀರಾ? ಓಕೆ ಸರ್. ಈಗ ಇಷ್ಟನ್ನು ನಿಮಗೆ ಗ್ರೈಂಡ್ ಮಾಡಿ ಕೊಡಬೇಕಲ್ಲ? ಸ್ವಲ್ಪ ನೈಸ್ ಬೇಕಲ್ಲ? ಕಲ್ಲಿನಲ್ಲಿ ಕಡದಾಗೆ ಆಗ್ತದೆ ನೋಡಿ. ನಮ್ಮ ಏನು ವಿಜಯಲಕ್ಷ್ಮಿಯವರ ಮಿಕ್ಸಿ ಇದೆಲ್ಲ ಕಲ್ಲಲ್ಲಿ ಕಡ್ದಷ್ಟು ತಿನ್ಬೇಕು. ಕಲ್ಲು ಹೌದು, ಅಂದರೆ ಕಲ್ಲಲ್ಲಿ ಕಡ್ದಷ್ಟು ಸಣ್ಣ ಆಗ್ತದೆ ಅಂತ. ಓಕೆ, ಓಕೆ, ಸಾಕಾಗುತ್ತಾ? ಸಾಕಾಗುತ್ತೆ ಅಷ್ಟೇ? ಓಕೆ, ಅದೇ ಅಂದರೆ ನೀರಲ್ಲಿ ನಾವು ನೆನೆ ಹಾಕಿದ ಕಾರಣ ಬೇಗ ಸಣ್ಣ ಆಗ್ತದಲ್ಲ? ಈಗ ಸ್ವಲ್ಪ ನೀರು ಬೇಕಲ್ಲ? ನೀರಲ್ಲಿ ನೋಡಿ. ಉಪ್ಪು ಹಾಕಲಿಕ್ಕೆ ಬಾಕಿ ಉಂಟಲ್ಲ?
ಇದು ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಉಪ್ಪು. ಪಕ್ಕ ಇದು ಗ್ರೀನ್ ದೋಸೆ ಥರ ಕಾಣ್ತದೆ ನೋಡಿ ಅಲ್ಲ, ಹಸಿರು ಹೆಸರು ಕಾಳು. ಮತ್ತು ನೀವು ಆ ಸೊಪ್ಪು ಹಾಕಿದಾರಲ್ಲ, ಕೊತ್ತಂಬರಿ ಸೊಪ್ಪು ಕೂಡ ಆಲ್ಮೋಸ್ಟ್ ರೆಡಿ ಅಲ್ಲ? ಆಲ್ಮೋಸ್ಟ್ ರೆಡಿ. ಬಂದ ರೆಡಿ. ಈಗ ತವ ಇಡಬೇಕಲ್ಲ, ಒಲೆ ಉರಿಸ್ಬೇಕಲ್ಲ. ಇದು ಆಯಿಲಲ್ಲಿ ಈಗ ಮಾಡೋದು ಅಥವಾ ಹೇಗೆ? ತುಪ್ಪದಲ್ಲಿ ಸಹ ಮಾಡೋದು. ತುಪ್ಪದಲ್ಲಿ ಮಾಡೋದು. ಆಯಿಲ್ ಎರಡು ಸಹ ಯಾವ್ದು ಬೇಕಾದ್ರೂ ಯೂಸ್ ಮಾಡೋದಲ್ಲ. ಓಕೆ, ಬಿಸಿ ಆಗಲಿಲ್ಲ ಫಸ್ಟಿಗೆ ಹಾಕಬೇಕಾ ತುಪ್ಪ ಈಗಲೇ? ಅಲ್ಲ, ಈಗ ಬಿಡು, ಸ್ವಲ್ಪ ಬಿಸಿ ಆಗ. ಓಕೆ, ನೀವು ಬಿಸಿ ಆಗಬೇಕು ಅಂತ ಹೇಳಿದರೆ ಈಗ ಮುಟ್ಟಿ ನೋಡೋದಾ? ಮುಟ್ಟಿ ನೋಡ್ತೀನಿ ನಾನು. ಓಕೆ, ಆಯ್ತು. ಈಗ ತುಪ್ಪ ಹಾಕೋಲ್ಲ. ನಾವು ತುಪ್ಪ ಅಂತ ಬಂದಾಗ ಕೇಸಿಯವರ ತುಪ್ಪನ ನೀವು ಹಾಕ್ತಿದ್ದೀರಾ? ನಾನು ಹಾಕಿದ್ರೆ ಕಡಿಮೆ ಆಗ್ತಿದೆ ಅಂತೇಳಿ ಅಂದ್ಕೊಳ್ತೀರಾ ಹೇಗೆ? ಅಲ್ಲ, ಆಗಿಲ್ಲ. ಓಕೆ, ಅದು ಮೆಜರ್ಮೆಂಟ್ ನಿಮಗೆ ಗೊತ್ತಿಲ್ಲ. ಜಾಸ್ತಿ ಆಗಬಾರ್ದು, ಕಡಿಮೆ ಕೂಡ ಆಗಬಾರ್ದು. ಓಕೆ ಓಕೆ, ದೋಸೆ ಕಾವಲಿಗೆ ಹೋಯ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ ಕಾವಲಿ ಕೂಡ ಬಿಸಿಯಾಗಿದೆ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕೋ. ಓಕೆ, ಸ್ವಲ್ಪ ಬಿಸಿ ಆಗಲ್ಲ, ಹೀಗೆ ಹಾಕ್ತೀರಾ? ಬಿಸಿ ಆಗಿ. ಓಕೆ, ಸ್ವಲ್ಪ ಲಿಡ್ ಮುಚ್ಚಬೇಕಾ? ಮುಚ್ಚಬೇಕು. ಓಕೆ, ಇದು ದೋಸೆ ನೀವು ತಿನ್ನಿಲ್ಲ ಮೊದಲು? ಯಾವುದು ಈ ಥರದ ದೋಸೆನಾ? ಅದೇ ಈ ಥರದ ದೋಸೆ ಕಡಿಮೆ. ಅಂದರೆ ಇದು ಹೆಸರು ಕಾಳು ಹಾಕಿದಲ್ಲ? ಹೆಸರು ಕಾಳು ಹಾಕಿ. ನಾರ್ಮಲ್ ಆಗಿ ನಾವು ಉರ್ದು ದೋಸೆ ಅದೆಲ್ಲ ತಿಂತೇವೆ, ಮತ್ತು ರಾಗಿ ದೋಸೆ ಎಲ್ಲ ತಿಂತೇವೆ. ಇದು ಹೆಸರು ಕಾಳು ದೋಸೆ ಕಡಿಮೆ ತಿಂತೀವಿ. ಹೆಸರು ಕಾಳಿದು ಉಪ್ಪಿಟ್ಟು ಥರ ಎಲ್ಲ ಮಾಡ್ತಾರಲ್ಲ? ಉಪ್ಪಿಟ್ಟು ಮಾಡ್ತಾರೆ, ಅದರೆಲ್ಲ ತಿಂತೇವೆ. ಇದು ರೈಸಲ್ಲಿ ಸ್ವಲ್ಪ ಆ್ಯಕ್ಚುಲಿ 2 ಕಪ್ ಹೆಸರು ಕಾಳು ಹಾಕಬೇಕು, ಮತ್ತು 1 ಕಪ್ ರೈಸ್ ಹಾಕಬೇಕಲ್ಲ. ಈಗ ನಿಜಕ್ಕೆ ಆಯಿತು. ದಪ್ಪನೇ ಬೇಕಲ್ಲ? ದಪ್ಪ ಸ್ವಲ್ಪ ಬೇಕು, ಮತ್ತೆ ಸ್ಮೂತ್ ತಿನ್ನಲಿಕ್ಕೆ ಸ್ಮೂತ್ ಆಗ್ತದೆ, ಚೆನ್ನಾಗಿರುತ್ತಲ್ಲ. ಓಕೆ, ಇದಕ್ಕೆಲ್ಲ ಏನು ನಾರ್ಮಲ್ ಕಾಯಿ ಚಟ್ನಿ ಎಲ್ಲ ಇದ್ರೆ ಚಟ್ನಿ ಆಗಬೇಕು. ನಮ್ಮ ಊರಲ್ಲಿ ನಾನು ಮೊಸರು ದಹಿ ಅದರಲ್ಲಿ ಸಕ್ಕರೆ ಹಾಕಿ ಮಕ್ಕಳು ತಿಂತಾರೆ. ಸಕ್ಕರೆ ಹಾಕಿ ಸ್ವೀಟ್ ಸ್ವಲ್ಪ ಹಾಕಿ. ಮೊಸರಿಗೆ ಸಕ್ಕರೆ ಹಾಕಿ. ಮತ್ತೆ ಈಗ ನೋಡಿ ಎಷ್ಟು ಒಳ್ಳೆದಾಯ್ತು. ಹೌದು, ಚೆನ್ನಾಗಿ ಬಂದಿದೆ. ಮೇಲ್ಗಡೆಯಿಂದ ತುಪ್ಪ ಕೂಡ ಹಾಕಿದ್ರ. ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತಲ್ಲ? ಅದು ಆಕ್ಚುಲಿ ರೋಸ್ಟ್ ಆಗಿ ಸ್ವಲ್ಪ ಗಟ್ಟಿ ಆಗ್ತದೆ, ಸ್ಮೂತ್ ಆಗಿ ನಾನು ಹಾಗೆ ಮಾಡಿ. ಓಕೆ, ಈಗ ಕರೆಕ್ಟ್ ಆಯಿತು, ಚೆನ್ನಾಗಿದೆಯಲ್ಲ. ಮಕ್ಕಳಿಗೆಲ್ಲ ಟಿಫಿನ್ಗೆಲ್ಲ ಹಾಕಿ ಕೊಡ್ಬೋದು. ಆಫ್ ಮಾಡೋದಾ? ಓಕೆ, ನೀವು ಇವತ್ತು ಮಾತ್ರ ಕರೆಕ್ಟಾಗಿ 2 ದೋಸೆ ಮಾಡಿದ್ರಾ? 2 ದೋಸೆ ಅಂತೂ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡಲಿಕ್ಕೆಲ್ಲ? ಓಕೆ, ನೀವು ಆವಾಗಲೇ ಹೇಳಿದಾಗೆ ಅದು ಏನು ಮೊಸರಲ್ಲಿ ಸಕ್ಕರೆ ಹಾಕಿ ತಂದಿದ್ದೀರಾ? ಈಗ ನಮ್ಮದು ಮೂಂಗ್ ದೋಸೆ ರೆಡಿ. ಯಾವ್ದು ಹೇಳಿದ್ದು? ಮೂಂಗ್ ದೋಸೆ ರೆಡಿ ಅಲ್ಲ? ಮೂಂಗ್ ದೋಸೆ ನಾನು ಕರೆಕ್ಟ್ ಹೇಳಿದ್ದಲ್ಲ ಈಗ? ಓಕೆ, ಗಮ್ಮದಾಗಿದೆ ಅಂದಿದ್ದೀರಾ. ಅವ್ರ ಜೊತೆಗೆ ನೀವು ಮೊಸರು ಕೂಡ ಹಾಕಿದ್ದೀರಾ. ಇದಕ್ಕೆ ಏನೆಲ್ಲ ಚಟ್ನಿ ಸಹ ತಿನ್ನಬೇಕು? ಮೊಸರಿಗೆ ಸಕ್ಕರೆ ಮಾತ್ರ ಆ್ಯಡ್ ಮಾಡಿದ್ದೀರಾ? ಓಕೆ, ಇಲ್ಲಾಂದರೆ ಚಟ್ನಿಯಲ್ಲಿ ಕೂಡ ತಿನ್ಬೋದು. ದೋಸೆಗೆ ಈ ಥರ ಮೊಸರು ಹಾಕಿ ತಿಂದರೆ ಪಕ್ಕ ನಿಮ್ಮ ಒಡಿಶಾ ಸ್ಟೈಲಲ್ಲಿ ನಮ್ಮ ಟೇಸ್ಟ್ ನೋಡ್ಬೋದಲ್ಲ? ಓಕೆ, ಗಮ್ಮದಿರ್ಬೋದು ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ಮೂಂಗ್ ದೋಸೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಆ ಜೊತೆಗೆ ಮೊಸರು ಕೂಡ ಏನು ಸಕ್ಕರೆ ಹಾಕಿ ಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಮೂಂಗ್ ದೋಸೆ ತಯಾರಿಸುವ ವಿಧಾನ. ಮೊದಲಿಗೆ ಮೊಳಕೆ ಬರಿಸಿದ ಹೆಸರು ಕಾಳಿಗೆ 1 ಕಪ್ ಬೆಳ್ತಿಗೆ ಅಕ್ಕಿ, 3 ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಳ್ಳಿ. ಆ ನಂತರ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಹೆಸರು ಕಾಳಿನ ದೋಸೆ ಅಥವಾ ಮೂಂಗ್ ದೋಸೆ ಮೊಸರಿನೊಂದಿಗೆ ಸವಿಯಲು ಬಲು ರುಚಿ. ಓಕೆ, ನೋಡಿದ್ರಲ್ಲ ಒಡಿಶಾ ಸ್ಪೆಷಲ್ ಮೂಂಗ್ ದೋಸೆ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸುನಿಶ್ಚಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಶ್ರ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೋದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಸರೋಜ ಮ್ಯಾಮ್ ಸಾಕಾಗಿರುವಂತಹ ದೋಸೆ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡ್ತಾರೆ ಅಂತ ಹೇಳಿದರು. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಹೇಳುವ. ಎಸ್ ಮ್ಯಾಮ್, ಇವಾಗ ಸಲಾಡ್ ಅಲ್ಲ? ಈಗ ಸಲಾಡ್ ಇಲ್ಲ, ಇದು ಉಪವಾಸದ ಟೈಮಲ್ಲಿ ಪೋಣ ಹೇಳ್ತಾರೆ. ಪೋಣ ಅಂತ ಹೇಳ್ತಾರಾ? ಓಕೆ, ಹಾಗೆ ಪೋಣ ಅಂತ ಹೇಳಿದ್ದು ಇವಾಗ ರೆಡಿ ಮಾಡೋದಲ್ಲ? ರೆಡಿ ಮಾಡುವ. ಓಕೆ, ಅದಕ್ಕೆ ಫಸ್ಟ್ ಇದು ನೀವೇನೆಲ್ಲ ತಗೊಂಡಿದ್ದೀರಾ? ಅಂದರೆ ಇದು ಕಾರ್ಡ್ ಮೊಸರು ತಗೊಂಡಿದ್ದೀರಾ? ಅದು ಮೊಸರು ಬೇಕು. ಓಕೆ, 1 ಕಪ್ಪಿನಷ್ಟು ಮೊಸರಲ್ಲ? 1 ಕಪ್ ಮೊಸರು. ಓಕೆ, ಅದರಲ್ಲಿ ಸಾಬುದಾನನ ಇದು ಅಂತ ನೀರಿಗೆ ಹಾಕಿದ್ರಾ? ನೀರಲ್ಲಿ ಹಾಕಿ ರಾತ್ರಿಯಲ್ಲಿ ಇಡಬೇಕು. ರಾತ್ರಿ ನೀರಿಗೆ ಹಾಕಿ ಬೆಳಿಗ್ಗೆ ಸ್ವಲ್ಪ ಹಾಕಿ ಸಹ ಅರ್ಧ ಗಂಟೆಯಲ್ಲಿ ಆಗ್ತದೆ. ಒಟ್ಟು ನೆನೆಸಿಟ್ಟು ಹಾಕಬೇಕಲ್ಲ? ಇದು ಒಂದು ಸ್ವಲ್ಪ ಅಂದರೆ ಅದು ಸ್ವಲ್ಪ ಹಸಿಯೇ ಇರುತ್ತಾ ಸಾಬುದಾನ? ಸಾಬುದಾನ ಹಸಿ ತಿನ್ಬೋದಲ್ಲ, ಹಾಗೆ ಏನು ತೊಂದರೆ ಇಲ್ಲ? ಇದು ಉಪವಾಸಕ್ಕೆ ತಿನ್ನಲಿಕ್ಕೆ ಏನೂ ಆಗುದಿಲ್ಲ. ಏನೂ ಆಗುದಿಲ್ಲ. ಮತ್ತೆ ಇದರಲ್ಲಿ ತೆಂಗಿನಕಾಯಿ. ಎಲ್ಲ ಇದು ಹಸಿಯೇ ಇರುತ್ತೆ ಈಗ? ಹಸಿ, ಹೌದು. ಓಕೆ, ಮತ್ತೆ ಬನಾನಾ, ಬಾಳೆಹಣ್ಣು ಹಾಕಿದ್ರಲ್ಲ, ಇದಂತೂ ಸ್ಪೆಷಲ್ ಆಗಿರುತ್ತೆ. ಈ ಥರ ಬಾಳೆಹಣ್ಣೆಲ್ಲ ಹಾಕಿ ಈ ಥರ ಮಾಡಿಕೊಟ್ರೆ ಉಪವಾಸಕ್ಕೆ. ಇದು ಪಿಯರ್ಸ್, ಪೇಳಂಕಾಯಿ, ಪೇರಳ. ಓಕೆ, ಮತ್ತೆ ಸ್ವಲ್ಪ ಗ್ರೇಪ್ಸ್. ಓಕೆ, ದ್ರಾಕ್ಷಿ, ಬಿಳಿ ದ್ರಾಕ್ಷಿ ಹಾಕಿದ್ರಲ್ಲ. ಆಮೇಲೆ ಸ್ವಲ್ಪ ಆ್ಯಪಲ್ ಅಲ್ಲ? ಓಕೆ, ಅಂದರೆ ಎಲ್ಲ ಹಣ್ಣುಗಳನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ. ಇದು ಆರೆಂಜ್ ಇದಂತೂ ಗಮ್ಮತ್ತಿರುತ್ತೆ ಅಂತ ಕಾಣುತ್ತೆ. ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕು. ಸಕ್ಕರಲ್ಲ? ಓಕೆ, ಇದಕ್ಕೆ ಸ್ಪೆಷಲ್ ಆಗಿ ಹಾಕಿರೋದು ಸ್ವಲ್ಪ ಚೂರು ಉಪ್ಪಲ್ಲ? ಓಕೆ, ಇದು ಮೊಸರಲ್ಲೇ ಮಾಡುವಂಥದ್ದು, ಹಾಲು ಏನೋ ಹಾಕಿಲ್ಲಲ್ಲ? ಹಾಲು ಹಾಕ್ಲಿಕ್ಕಿಲ್ಲ, ಹಾಲು ಮೊಸರು ಹಾಕಿದ್ದು ನಾವು. ಅದೇ ಇಲ್ಲ, ನಾರ್ಮಲ್ ಆಗಿ ನಾವೀಗ ಈ ಥರದ್ದೆಲ್ಲ ಮಾಡುವಾಗ ಹಾಲು ಜಾಸ್ತಿ ಹಾಕೋದು, ಬಟ್ ನೀವು ಮೊಸರು ಹಾಕಿ. ಸ್ವಲ್ಪ ನೀರು ಬೇಕು. ನೀರು ಬೇಕಾ? ನೀರು ಹಾಕಿದರೆ ಅದು ಚೆನ್ನಾಗಿರುತ್ತಾ? ಸ್ವಲ್ಪ ನೀರು ಬೇಕು, ಇಲ್ಲದು ತುಂಬ ಗಟ್ಟಿ ಆಗ್ತದೆ. ಓಕೆ, ನೀವು ಹೇಳಿರ್ಬೋದಲ್ಲ, ನಾನು ಅಡುಗೆ ಮಾಡಿದ ನೀನು ಅಡುಗೆ ಮಾಡಿದ, ಸುಮ್ಮನೆ ನೀರು ಕೇಳಿದಾಗೆ ನೀರು ಕೊಡು ಅಂತ ಹೇಳ್ಬೇಕು. ನಾನು ಮಾಡ್ತೇನೆ, ನೀವು ತಿನ್ನಬೇಕು. ಅದಕ್ಕೆ ನೀವು ಸುಮ್ಮನೆ ಬೇರೆ ಏನು ಎಕ್ಸ್ಟ್ರಾ ಮಾತಾಡ್ಲಿಕ್ಕೆ ಎಷ್ಟು ಇಲ್ಲ. ಓಕೆ, ಈಗ ಆಕ್ಚುಲಿ ಈ ತರ ಸಹ ತಿನ್ಬೇಕು, ಇಲ್ಲಾಂದ್ರೆ ಸ್ವಲ್ಪ ಗ್ರೈಂಡಿಂಗ್ ಸಹ ಮಾಡಬೇಕು. ಗ್ರೈಂಡ್ ಮಾಡಬೇಕಾ? ನೀವೀಗ ಎಂತ ಗ್ರೈಂಡ್ ಮಾಡ್ತಿದ್ದೀರಾ? ಸ್ವಲ್ಪ ಗ್ರೈಂಡ್ ಮಾಡ್ತೀರಾ? ಅಂದ್ರೆ ಈಗ ಸಾಬುದಾನ ಮಾತ್ರ ಗ್ರೈಂಡ್ ಮಾಡೋದು? ಸಾಬುದಾನಿಗೆ ಸ್ವಲ್ಪ ಮೆಲ್ಟ್ ಆಗಬೇಕು. ಓಕೆ, ಹಾಗಾದ್ರೆ ಮಿಕ್ಸಿ ಬೇಕಲ್ಲ? ಹಾಗೂ ತಿನ್ಬೋದು, ಇಲ್ಲಾಂದ್ರೆ ಗ್ರೈಂಡ್ ಮಾಡಿ ಹಾಗೆ ಸಹ ತಿನ್ಬೇಕು. ಗ್ರೈಂಡ್ ಮಾಡಿದ್ರೆ ಸ್ವಲ್ಪ ಜ್ಯೂಸ್ ಟೈಪ್ ಆಗ್ಬೋದಾ ಅಂತಲ್ಲ? ಎಲ್ಲ ಫುಲ್ಲು ಗ್ರೈಂಡ್ ಮಾಡ್ಲಿಕ್ಕೆ ಇಲ್ಲ. 1-2 ಸುತ್ತು, ಒಂದೇ ಸುತ್ತಕ್ಕೆ ಹಾಕಿ. ಬೇರೆ ಏನು ಹಾಕ್ಲಿಕ್ಕಿಲ್ಲ? ಬೇರೆ ಏನು ಹಾಕ್ಲಿಕ್ಕಿಲ್ಲ, ಇಷ್ಟನ್ನ ಈಗ ಗ್ರೈಂಡ್ ಮಾಡಿ ಕೊಡಬೇಕು. ಸ್ವಲ್ಪ ಖಾಲಿ ಒಂದೇ ಸತ್ತಕ್ಕೆ. ಹೌದು, ಜಸ್ಟ್ ಪಿಸ್ ಆದರೆ ಸಾಕು ಅಂತ. ಸಾಕಾಗುತ್ತಾ? ಸಾಕು ಅಷ್ಟು. ಇದು ಫುಲ್ಲು ನೈಸ್ ಮಾಡಲಿಕ್ಕಿಲ್ಲ. ನಾವು ಹಾಕಿರೋದು ಫ್ರೂಟ್ಸ್ ಸ್ವಲ್ಪವೇ, ಬಟ್ ಆಗಿದ್ದು ನೋಡಿ ತುಂಬ ಆಗಿದೆ ಅಲ್ಲ? ಹೌದು, ನಾವು ಒಂದು 5 ಜನ ತಿನ್ಬೋದು. ಆಯಿತು, ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ತಿನ್ಬೋದಲ್ಲ? ಮತ್ತೆ ಇದಕ್ಕೆ ಸಾಲ್ಟ್ ಮಾಡುವ. ಈಗ ಯಾವುದು ಇದು ಹಾಕಿ? ಓಕೆ, ಈಗ ಫೈನಲ್ ನೀವು ದಾಳಿಂಬೆ ಹಾಕ್ತಿದ್ದೀರ. ಇದು ಈಸಿ ಆ್ಯಕ್ಚುಲಿ, ನಾವು ಕಟ್ ಮಾಡಿಕೊಂಡ್ರೆ ಮಾಡಲಿಕ್ಕೆ ಒಂದು 5 ನಿಮಿಷದಲ್ಲಿ ಮಾಡ್ಬೋದಲ್ಲ? ಹೌದು, ಏನು ನಾವು ಫ್ರೂಟ್ಸ್ಗಳನ್ನೆಲ್ಲ ಈಗ ನೋಡಿ. ಓಕೆ, ಈಗ ಸರ್ವ್ ಮಾಡ್ತಾ ಇದ್ದೀರಾ? ಇದರಲ್ಲಿ ಇದು ದಾಳಿಂಬೆ ಉಂಟಲ್ಲ, ಮೇಲ್ಗಡೆ ದಾಳಿಂಬೆ ಹಾಕ್ತಿದ್ದೀರಲ್ಲ? ಈ ಥರ ದಾಳಿಂಬೆ ಹಾಕಿದ್ರೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದಲ್ಲ? ತಿನ್ನಬೇಕು ಸರ್. ಓಕೆ, ಇದು ನಮ್ಮದು ಒಡಿಯಾ ಪೊಣ ರೆಡಿ ಅಲ್ಲ? ಉಪವಾಸಕ್ಕೆ ತಿನ್ನಲಿಕ್ಕೆ. ಈ ಥರ ನೀವು ಮಾಡಿಕೊಟ್ರೆ ಉಪವಾಸ ಎಲ್ಲಿ ಆಗ್ತದೆ? ಗಮ್ಮತ್ತು, ಹೊಟ್ಟೆ ಫುಲ್ ಆಗ್ತದೆ ಅಲ್ಲ? ಆದರೂ ಉಪವಾಸ ಟೈಮಲ್ಲಿ ಒಂದೇ ಟೈಮ್ ತಿನ್ಬೇಕು. ಮಧ್ಯಾಹ್ನಕ್ಕೆ ಈ ಥರದ ನಮಗೆ ಉಪವಾಸ ನಾನು ಮಾಡ್ತೇನೆ, ಇದು ಬೆಳಿಗ್ಗೆಯಿಂದ ಏನು ನೀರು ಕುಡುದಿಲ್ಲ, ಅಥವಾ ಇದು ಒಂದೇ ಸತಿ ತಿಂತೇನೆ ಮಧ್ಯಾಹ್ನಕ್ಕೆ. ದಿವಸಕ್ಕೆ ಒಂದ್ಸಲ ತಿನ್ಬೋದಲ್ಲ? ದಿವಸಕ್ಕೆ ಯಾವ್ದು ದಿವಸ ಉಪವಾಸ ಮಾಡಿದ್ರೆ ಅದೇ ಒಂದು ಉಪವಾಸ ದಿವಸ ಒಂದ್ಸಲ ತಿನ್ಬೋದು. ಓಕೆ, ಗಮ್ಮತ್ತಾಗಿ ಕಾಣ್ತಾ ಉಂಟು. ಮೇಲ್ಗಡೆ ನೀವು ಏನು ದಾಳಿಂಬೆಲ್ಲ ಹಾಕಿಬಿಟ್ಟಿದಾಗ ಈ ಥರ ಎಲ್ಲ ಮಾಡಿಕೊಟ್ರೆ ಎಲ್ಲರಿಗೂ, ಮಕ್ಕಳು ಕೂಡ ಉಪವಾಸ, ಮಕ್ಕಳಿಗೆ ಹೇಳ್ಬೋದು ನೀವು ಉಪವಾಸಕ್ಕೆ ಹೋದ್ರೆ ನಿಮ್ಗೆ ಈ ಥರ ಎಲ್ಲ ಮಾಡಿಕೊಡ್ಬೋದು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ಸ್ಪೆಷಲ್ ಆಗಿ ಸರೋಜ ಮ್ಯಾಮ್ ಒಡಿಯಾ ಸ್ಪೆಷಲ್ ಪೊಣ ಆ ಉಪವಾಸದ ಟೈಮ್ ಮಾಡುವಂತಹ ಒಂದು ಡಿಶ್ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಪೋಣ ತಯಾರಿಸುವ ವಿಧಾನ. ಮೊದಲಿಗೆ
1 ಕಪ್ ಮೊಸರಿಗೆ 1 ಕಪ್ನಷ್ಟು ನೆನೆಸಿದ ಸಾಬಕ್ಕಿ, ತೆಂಗಿನ ತುರಿ, ಬಾಳೆಹಣ್ಣು, ಸೀಬೆಹಣ್ಣು, ದ್ರಾಕ್ಷಿ, ಕಿತ್ತಳೆ ಹಣ್ಣಿನ ಹೋಳುಗಳು ಎಲ್ಲವೂ ಸಮ ಪ್ರಮಾಣದಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಸಕ್ಕರೆ, ಚಿಟಕಿ ಉಪ್ಪು, ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ 1 ಸುತ್ತು ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ದಾಳಿಂಬೆ ಬೀಜ ಉದುರಿಸಿ ಸರ್ವ್ ಮಾಡಿ. ಒಡಿಶಾ ಸ್ಪೆಷಲ್ ಪೋಣ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಫಸ್ಟಿಗೆ ಏನು ದೋಸೆ ನೋಡೋದಾ? ಮೂಂಗ್ ದೋಸೆ. ಫಸ್ಟಿಗೆ ಮೂಂಗ್ ದೋಸೆ ತಿನ್ನಿ. ಓಕೆ, ಇದನ್ನು ಸ್ಪೆಷಲಾಗಿ ಮೊಸರಲ್ಲಿ ಮೊಸರು ಹಾಕೊಂಡು ತಿನ್ನಬೇಕಲ್ಲ. ಇದು ನನಗೆ ಸ್ಪೆಷಲ್ ಟೇಸ್ಟ್ ಅಂತ, ಅಂದರೆ ಫಸ್ಟ್ ಟೈಮ್ ದೋಸೆಯನ್ನು ಮೊಸರಿಗೆ ಹಾಕಿ ತಿಂದಿದ್ದು. ಚೆನ್ನಾಗಿ ಉಂಟು. ಇಲ್ಲಾಂದರೆ ಚಟ್ನಿ ಬೇಕಾದ್ರೆ ಹಾಕೋಬೋದಾ? ಖಾರ ಚೆನ್ನಾಗಿ ಉಂಟು. ನೀವು ನೋಡಿ, ಟೇಸ್ಟ್ ಮಾಡಿ. ಓಕೆ, 2 ಮೆಣಸು ಹಾಕಿದಲ್ಲ, ಖಾರ ಹಾಗೆ ಸೈಡಲ್ಲಿ ನಮಗೆ ತಿಂದಾದ ನಂತರ ಗೊತ್ತಾಗ್ತಂತೆ ಬಾಯಿಗೆ, ಸ್ವಲ್ಪ ಖಾರ ಬರ್ತದೆ. ಇಲ್ಲಾಂದರೆ ಚಟ್ನಿ ಕೂಡ ಹಾಕೊಂಡು ತಿನ್ಬೋದಲ್ಲ. ಈಗ ಒಂದು ಸ್ವೀಟ್, ಪೋಣ ಅಲ್ಲ, ಪೋಣ. ಈಗ ಯಾವುದು ಒಡಿಯಾ ಸ್ಪೆಷಲ್ ಪೋಣ ಟೇಸ್ಟ್ ಮಾಡ್ತಾ ಇದ್ದೀವಿ. ಇದಂತೂ ಗಮ್ಮತ್ ಗಂಡುಂಟು. ತಗೊಳ್ಳಿ ನೀವು ಕೂಡ. ಹಾಂ ಹಾಂ, ಇದಂತೂ ಸಾಕಾಗುಂಟು. ಅದು ತೆಂಗಿನಕಾಯಿ ಹಾಕಿದಲ್ಲ, ಅದು ಕೂಡ ಬಾಯಿಗೆ ಹಾಗೆ ಸ್ವಲ್ಪ ಸಿಗ್ತಾ ಉಂಟು. ಅಂದರೆ ಸೈಡಲ್ಲಿ ತೆಂಗಿನಕಾಯಿಯ ಏನು ಫ್ಲೇವರ್ ಹಾಗೆ ಬರ್ತುಂಟು. ಮತ್ತು ಏನು ಫ್ರೂಟ್ಸ್ಗಳೆಲ್ಲ ಮಿಕ್ಸ್ ಆದ ಕಾರಣ ಟೇಸ್ಟ್ ಅಂತೂ ಗಮ್ಮತ್ ಕಾಣ್ಬಿಟ್ಟು. ನಾರ್ಮಲಾಗಿ ನಾವು ಈ ಥರದ್ದೆಲ್ಲ ಮದುವೆ ಮನೆಯಲ್ಲೆಲ್ಲ ಫ್ರೂಟ್ಸ್ ಸಲಾಡ್ ಎಲ್ಲ ತಿಂತೇವೆ, ಬಟ್ ಅದಕ್ಕೆ ಮೊಸರು ಹಾಕಲ್ಲ, ಇದು ತೆಂಗಿನಕಾಯಿ ಹಾಕಲ್ಲ. ಸಾಬು ಆ್ಯಕ್ಚುಲಿ ಅದೇ ಮೈನ್ ಅಲ್ಲ, ಸಾಬುದನ್ನು ಹಾಕಿಲ್ಲ. ಚೆನ್ನಾಗಿತ್ತು ಮ್ಯಾಮ್, ಟೇಸ್ಟ್ ಅಂತೂ ಗಮ್ಮತ್ ಉಂಟು. ಇದನ್ನಂತೂ ಫುಲ್ಲು ಈ ಬೇಸಿಗೆ ಟೈಮಲ್ಲೆಲ್ಲ ಸಿಕ್ಕಿದ್ರೆ, ಮಧ್ಯಾಹ್ನದ ಹೊತ್ತೆಲ್ಲ ಸಿಕ್ಕಿದ್ರೆ ಫುಲ್ಲು ಖಾಲಿ ಮಾಡ್ಬೋದು. ಓಕೆ, 2 ಅಡುಗೆ ಕೂಡ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ನಮಗೆ ತುಂಬ ಖುಷಿ ಆಗ್ತದಲ್ಲ ನಮಗೆ ಕೂಡ. ನೀವು ಈ ಥರ ಸ್ಪೆಷಲಾಗಿ ಅಪರೂಪಕ್ಕೆ ಒಂದೊಂದು ಸಲ ನೀವೇನು ನಿಮ್ಮ ಒಡಿಶಾ ಸ್ಪೆಷಲ್ ನಮಗೆ ಹೇಳ್ಕೊಡ್ತಾ ಇದ್ದೀರಾ, ಹಾಗೆ ನಮ್ಮ ವೀಕ್ಷಕರು ಕೂಡ ಹೇಳ್ಕೊಡ್ತಾ ಇದ್ದೀರಾ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಸ್ ಅವರ ಡಬಲ್ ಸ್ಟಾರ್ ರೈಸ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಇಲ್ಲಿ ಕರೀತಾರೆ, ನಾವು ತುಂಬ ಖುಷಿ ಆಗ್ತದೆ. ತುಂಬ ಥ್ಯಾಂಕ್ಸ್ ನಿಮಗೆ. ಓಕೆ, ಥ್ಯಾಂಕ್ ಯು. ಓಕೆ, ಸರೋಜ ಸಾಕಾಗಿರುವಂತಹ ಸ್ಪೆಷಲ್ಲಾಗಿ ಹೆಸರು ಕಾಳಿನ ದೋಸೆ ಮತ್ತು ಒಡಿಯಾ ಸ್ಪೆಷಲ್ ಪಣ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run, run, run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.